ಕುಂಬ್ಳೆ ಗ್ರಾಮ ಪಂಚಾಯತ್ನ ಚುನಾವಣಾ ರಿಟರ್ನಿಂಗ್ ಅಧಿಕಾರಿ ಲೀಗ್ನೊಂದಿಗೆ ಕೈಜೋಡಿಸಿ ಮತದಾರ ಪಟ್ಟಿಯಿಂದ ಹಿಂದೂ ಮತಗಳನ್ನು ಅಳಿಸುತ್ತಿರುವುದಾಗಿ ಆರೋಪಿಸಿ ಬಿಜೆಪಿ ಪಂಚಾಯತ್ ಸದಸ್ಯರು ನಡೆಸಿದ ಪ್ರತಿಭಟನೆ ಘರ್ಷಣೆಗೆ ತಿರುಗಿದೆ. ಕುಂಬ್ಳೆ ಪಂಚಾಯತ್ ವ್ಯಾಪ್ತಿಯಲ್ಲಿರುವ 21ನೇ ವಾರ್ಡ್ನಿಂದ ಸುಮಾರು 230 ಮತದಾರರನ್ನ ಹಾಗೂ 4ನೇ ವಾರ್ಡ್ನಿಂದ 25 ಮಂದಿ ಮತದಾರರನ್ನ ಮತದಾರ ಪಟ್ಟಿಯಿಂದ ಅಳಿಸಿರುವುದಾಗಿ ಆರೋಪಿಸಲಾಗಿದೆ. ಮುಸ್ಲಿಂ ಲೀಗ್ನಿಂದ ಹಣವನ್ನ ಪಡೆದು ಚುನಾವಣಾ ರಿಟರ್ನಿಂಗ್ ಅಧಿಕಾರಿ ಕೃತ್ಯಕ್ಕೆ ಮುಂದಾಗಿರುವ ಹಿನ್ನೆಲೆಯಲ್ಲಿ ಆಕೆಯನ್ನ ಸ್ಥಾನದಿಂದ ಉಚ್ಚಾಟಿಸುವಂತೆ ಬಿಜೆಪಿ ಸದಸ್ಯರು ಆಗ್ರಹಿಸಿದ್ದಾರೆ. ಮಾತಿಗೆ ಮಾತು ಬೆಳೆದು ಪ್ರತಿಭಟನೆ ಘರ್ಷಣೆಗೆ ತಿರುಗಿದಾಗ ಬಳಿಕ ಕುಂಬ್ಳೆ ಪೊಲೀಸರು ಆಗಮಿಸಿ ಪ್ರತಿಭಟನಾ ನಿರತರನ್ನ ಚದುರಿಸಿದ್ದಾರೆ. ಸ್ಥಳೀಯಾಡಳಿತ ಚುನಾವಣೆ ಸನ್ನಿಹಿತವಾಗುತ್ತಿರುವ ಹಿನ್ನೆಲೆಯಲ್ಲಿ ಚುನಾವಣಾ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಈಗ ಪ್ರಸ್ತುತ ಕುಂಬ್ಳೆ ಗ್ರಾಮ ಪಂಚಾಯತ್ ಮುಸ್ಲಿಂ ಲೀಗ್ 12, ಬಿಜೆಪಿ 7, ಸಿಪಿಎಂ 2, ಕಾಂಗ್ರೆಸ್ 2 ಸೀಟನ್ನ ಪಡೆದುಕೊಂಡಿದೆ.